ಹಸಿ ಕಸ ಮತ್ತು ಒಣಕಸಗಳನ್ನು ಪ್ರತ್ಯೇಕಿಸಿ ಕೊಡಬೇಕು ಅಂತ ಹೋಟೆಲ್ ಲಾಡ್ಜುಗಳಿಗೆ ಸೂಚನೆ ನೀಡಿದ್ರು ಕೂಡ ಹಲವರು ಇದನ್ನ ಪ್ರತ್ಯೇಕಿಸಿ ಕೊಡದಿರುವ ಹಿನ್ನೆಲೆಯಲ್ಲಿ ಮಂಗಳೂರು ನಗರ ಪಾಲಿಕೆ ಅಧಿಕಾರಿಗಳು ದಾಳಿ ಕಾರ್ಯಾಚರಣೆಯನ್ನ ಗುರುವಾರ ಕೂಡ ಮುಂದುವರೆಸಿದ್ದಾರೆ. ಕಸ ಪ್ರತ್ಯೇಕಿಸಿ ಕೊಡದವರಿಗೆ ಪ್ರಥಮ ಹಂತದಲ್ಲಿ 5,000 ರೂಪಾಯಿ ದಂಡ ವಿಧಿಸಲಾಗ್ತಾ ಇದೆ. ಅಲ್ಲದೆ ಯಾವ ರೀತಿಯಲ್ಲಿ ಕಸವನ್ನ ಪ್ರತ್ಯೇಕಿಸಿ ಕೊಡಬೇಕು ಅಂತ ಸೂಚನೆ ಕೊಡ್ತಾ ಇದ್ದೇವೆ. ಅವರು ನಿಯಮಗಳನ್ನು ಪಾಲಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಾಲಿಕೆಯಿಂದ 10,000 ರೂಪಾಯಿ ದಂಡ ಹಾಗೂ ಅವರ ಟ್ರೇಡ್ ಲೈಸೆನ್ಸ್ ರದ್ದು ಮಾಡ್ತೇವೆ. ಒಂದು ವೇಳೆ ಮತ್ತೆ ಮುಂದುವರಿದ್ರೆ ಅವರ ಉದ್ದಿಮೆಯನ್ನೇ ಬಂದ್ ಮಾಡಲಿದ್ದೇವೆ ಅಂತ ಪಾಲಿಕೆ ಅಧಿಕಾರಿಗಳು ಹೇಳಿದ್ದಾರೆ. ಪಾಲಿಕೆ ಆಯುಕ್ತರ ನಿರ್ದೇಶನದಂತೆ 3 ವಲಯಗಳಲ್ಲೂ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ನಮ್ಮ ಜೊತೆ ಸಹಕರಿಸಬೇಕು. ಇದು ನಿರಂತರವಾಗಿ ನಡೆಯಲಿದೆ ಅಂತ ಪಾಲಿಕೆ ವಲಯ ಆಯುಕ್ತ ವಿಜಯ್ ಕುಮಾರ್ ಹೇಳಿದ್ದಾರೆ. ಈಗ ವಾಣಿಜ್ಯ ಕಟ್ಟಡಗಳಲ್ಲಿ ದಂಡ ವಿಧಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ವಸತಿ ಸಮುಚ್ಚಯಗಳಿಗೂ ನಾವು ದಂಡ ವಿಧಿಸಲಿದ್ದೇವೆ ಅಂತ ಪಾಲಿಕೆ ಹೆಲ್ತ್ ಇನ್ಸ್ಪೆಕ್ಟರ್ ದೀಪಿಕಾ ಹೇಳಿದ್ದಾರೆ. ಮೇಡಮ್ ಹಸಿ ಕಸ ಪ್ಲಾಸ್ಟಿಕ್ ಬ್ಯಾನು ಆದ್ರೆ ಇವರು ಇದು ಮಾಡಿ ಎಷ್ಟು ರೂಪಾಯಿ ಹಾಕಿದ್ರು ಮೇಡಮ್? ಇದು ನೋಡಿ ಕವರ್ ಮಾಡಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕಾರ್ ಈ ಹಸಿ ಕಸ ಮತ್ತು ಈ ಒಣ ಕಸಗಳನ್ನು ಯಾವ ರೀತಿ ಸೆಗ್ರಿಗೇಷನ್ ಮಾಡಿಕೊಡಬೇಕು ಎಂಬ ವಿಚಾರದಲ್ಲಿ ಈಗಾಗಲೇ ನಾವು ಎಲ್ಲ ಹೋಟೆಲ್ಗಳಿಗೆ ಲಾಡ್ಜಸ್ಗಳಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಮತ್ತು ಬಾರ್ ಅಸೋಸಿಯೇಷನ್ ಸಂಬಂಧಪಟ್ಟವರನ್ನು ಕೂಡ ನಾವು ಕರೆದು ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಅಂದು ಕೆಲವು ಕಡೆ ಈ ಪೂರ್ಣ ಪ್ರಮಾಣದಲ್ಲಿ ಈ ಕೆಲಸ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಸಿಬ್ಬಂದಿಗಳ ಜೊತೆಯಲ್ಲಿ ನಾವು ದಾಳಿ ನಡೆಸ್ತಾ ಇದ್ದೇವೆ. ಈಗಾಗಲೇ ಇದು ಪ್ರಾರಂಭವಾಗಿ 1-2-3 ದಿನಗಳಾಗಿದೆ. ಈ ಒಂದು ಕಾರ್ಯಾಚರಣೆ ನಿರಂತರ ಕಾರ್ಯಾಚರಣೆ. ನಾವೀಗ ಪ್ರಥಮ ಬಾರಿಗೆ ಯಾರೆಲ್ಲ ಈ ಒಂದು ಕಸವನ್ನು ಸ್ಯಾಗ್ರಿಗೇಷನ್ ಮಾಡುವುದಿಲ್ಲ ಅವರಿಗೆ ನಾವು ಪ್ರಥಮ ಹಂತವಾಗಿ 5,000 ಪೆನಲ್ಟಿಯನ್ನು ಹಾಕ್ತಾ ಇದ್ದೇವೆ. ಮತ್ತು ಯಾವ ರೀತಿ ಕಸಗಳನ್ನು ನೀವು ಸೆಗ್ರಿಗೇಷನ್ ಮಾಡಬೇಕಂತೇಳಿ ಅಲ್ಲಿ ಇದ್ದವರಿಗೆ ಕೂಡ ನಾವು ತಿಳುವಳಿಕೆ ಕೊಡ್ತಾ ಇದ್ದೇವೆ ಮತ್ತು ಸಹಕರಿಸಬೇಕಂತೇಳಿ ಅವರ ಹತ್ರ ಕೂಡ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇನ್ನು 2ನೇ ಸಾರಿ ಮತ್ತೆ ಅವರು ಮುಂದುವರಿದರೆ ನಾವು ಅವರಿಗೆ 10,000 ಪೆನಲ್ಟಿ, ಅದರ ಜೊತೆಯಲ್ಲಿ ಅವರ ಟ್ರೇಡ್ ಲೈಸೆನ್ಸ್ ಕೊಂಡು ನಾವು ರದ್ದು ಮಾಡಿಸ್ತೇವೆ. ಮತ್ತು ಅವರು ಅದಕ್ಕೆ ಸ್ಪಂದಿಸದಿದ್ದಲ್ಲಿ ಅವರ ಏನು ಉದ್ದಿಮೆಯನ್ನು ಅದನ್ನು ಬಂದ್ ಮಾಡಲಿಕ್ಕೆ ನಾವು ನಮ್ಮ ಪಾಲಿಕೆ ವತಿಯಿಂದ ಕ್ರಮ ಕೈಗೊಳ್ಳುತ್ತೇವೆ. ಈಗ ಕಮರ್ಷಿಯಲ್ ಪ್ರೆಮಿಸಿಸ್ಗೆ ದಂಡ ಹಾಕ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ವಸತಿ ಸಮುಚ್ಚಯಗಳಿಗೆ, ಫ್ಲ್ಯಾಟ್ಸ್, ಅಪಾರ್ಟ್ಮೆಂಟ್ಸ್, ರೆಸಿಡೆನ್ಷಿಯಲ್ ಪ್ರೆಮಿಸಿಸ್ಗೆ ಸಹ ದಂಡ ವಿಧಿಸುವ ಪ್ರಕ್ರಿಯೆ ಮುಂದುವರಿಯುವುದು. ಆ್ಯಪ್ ಇದು ಮಾಡಿದ್ದೀವಿ. ಅದರ ಮುಖಾಂತರ ಅವರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ನಾವು ಕ್ರಮ ಕೈಗೊಳ್ತೇವೆ ಕ್ಲಿಯರ್ ಮಾಡಿಸಲಿಕ್ಕೆ ಇಮಿಡಿಯೇಟಾಗಿ. ಹಾಗೂ ಕಂಟ್ರೋಲ್ ರೂಮಿಗೆ, ಆಫೀಸ್ ಕಂಟ್ರೋಲ್ ರೂಮಿಗೆ ಸಹ ಕಂಪ್ಲೇಂಟ್ ಮಾಡ್ಬೋದು ಅವರು.